ನಂದಿಗೇಶ್ವರ ಭಜನಾ ಮಂದಿರ ಬೆದ್ರಳ ಈ ವಠಾರದಲ್ಲಿ ಈಗಾಗಲೇ ಮಹಾಲಿಂಗೇಶ್ವರ ದೇವರು ಅವಭೃತ ವೀರಮಂಗಲಕ್ಕೆ ಅವಭೃತ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ದೊಡ್ಡದೊಂದು ಆಲದ ಮರ, ಅಶ್ವತ್ಥ ಮರ, ಹಾಗೆ ಬೆದ್ರಳ ಹೊಳೆ, ಹಾಗೆ ತದನಂತರ ದಿನಗಳಲ್ಲಿ ಕಂಡುಬಂದ ರೀತಿಯಲ್ಲಿ ರಕ್ತೇಶ್ವರಿ ಮತ್ತು ಕಲ್ಲುರ್ಟಿ ಗುಳಿಗ ದೇವಿಗಳ ಸಾನ್ನಿಧ್ಯ, ಹಾಗೆ ನಂದಿಗೇಶ್ವರ ಭಜನಾ ಮಂದಿರ. ಈ ಭಾಗದಲ್ಲಿ ಬಹಳ ವರ್ಷ ಮುಂದೆ ದೇವರು ಅವಭೃತಕ್ಕೆ ಹೋಗುವ ಸಂದರ್ಭದಲ್ಲಿ ಕಾರಣಾಂತರದಿಂದ ಒಂದು ಸಂದರ್ಭದಲ್ಲಿ ಅದು ನಿಂತು ಹೋಗಿತ್ತು. ತದನಂತರ ದಿನಗಳಲ್ಲಿ ಶ್ರೀಪಾಲ್ ಜೈನ್ ಮತ್ತು ಬೆದ್ರಳ ಸಂಜೀವ್ ನಾಯ್ಕ ಬೆದ್ರಳ ಇವರು ಸಾರ್ವಜನಿಕವಾಗಿ ಸೇರಿಕೊಂಡು ಇಲ್ಲಿ ಮತ್ತೆ ದೇವರು ಬಂದು ಈ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸುವ ಮೂಲಕ ಈಗಾಗಲೇ ಸುಮಾರು 43 ವರ್ಷ. ಹಾಗೆಯೇ ದೈವಗಳ ನೇಮೋತ್ಸವ ಸುಮಾರು 31ನೇ ವರ್ಷದ ಕಾರ್ಯಕ್ರಮದೊಂದಿಗೆ ಇಲ್ಲಿ ವಿಶೇಷವಾಗಿ ನಡೀತಿದೆ. ಇಲ್ಲಿ ಏನೇ ಅಶುದ್ಧವಾದರೂ ಶ್ರೀ ನಾಗದೇವರು ಕಣ್ಣಿಗೆ ಕಾಣುವಂಥ ಒಂದು ಸಂದರ್ಭ. ಹಾಗೆ ಭಕ್ತಾದಿಗಳು ಇಲ್ಲಿ ಬಹಳಷ್ಟು ಜನ ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮ ಹೋಗೋ ಸಂದರ್ಭದಲ್ಲಿ ತಮ್ಮ ಮನೆ ಕಾರ್ಯಕ್ರಮ ಚೆನ್ನಾಗಿರಬೇಕೆಂಬ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಿಯಾಲವನ್ನು ಇಟ್ಟು ಕೈ ಮುಗಿಯುವ ಒಂದು ಸಂದರ್ಭ. ಹಾಗೆ ಈ ಭಾಗದ ಎಲ್ಲರೂ ಈಗಾಗಲೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ದಾರೆ. ಈ ಜಾಗದಲ್ಲಿ ಎಲ್ಲವೂ ಸಂಪೂರ್ಣ ಕೆಲಸ ಆದ ನಂತರ ಇದು ಈ ಭಾಗದ ವಿಶೇಷ. ಇಲ್ಲಿ ನಂದಿಗೇಶ್ವರ ಕಟ್ಟೆಯಲ್ಲಿ ದೇವರು ಬಂದು ವೀರಮಂಗಲಕ್ಕೆ ಹೋಗುವ ಸಂದರ್ಭದಲ್ಲಿ ಸಾರ್ವಜನಿಕವೆಲ್ಲ ಸೇರ್ತಾರೆ. ಇಲ್ಲಿ ವಿಶೇಷವಾಗಿ ಶ್ರೀಪಾಲ್ ಜೈನ್ ಮಗ ವರುಣ್ ರವಿದ್ದರೆ, ಚಂದ್ರರವರು, ಹಾಗೆ ನಂದಿಗೇಶ್ವರ ಭಜನದ ಬಹಳಷ್ಟು ಯುವಕರೆಲ್ಲ ಸೇರಿ ಈ ಭಾಗದಲ್ಲಿ ಉತ್ತಮ ರೀತಿಯ ಕಾರ್ಯಕ್ರಮ ನಡೆಸ್ತಿದ್ದಾರೆ. ನವೀನ್ ಚಂದ್ರ ನಾಯ್ಕ್, ಬೆದ್ರಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.